ತಮ್ಮೆಲ್ಲರಿಗೂ ಮುಸ್ಸಂಜೆಯ ಶುಭ ಕಾಮನೆಗಳೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಲ್-ಬೈಕ್ ಇದೀಗಲೇ ಉದ್ಘಾಟನೆಗೆ ಸಜ್ಜಾಗಿರುವಂತಹ ಒಂದು ಶಾಪ್ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ಮಟ್ಟಿಗೆ ಹೇಳುವುದಾದರೆ ಬಹಳಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡಂತಹ ಒಂದು ಅಲ್-ಬೈಕ್ ಶಾಪ್ ಅಂತ ಹೇಳ್ಬೋದು. ಯಾಕೆಂದರೆ ಸಾಧಾರಣ ವಿದೇಶಕ್ಕೆ ಅಥವಾ ಸೌದಿ ಅರೇಬಿಯಾಕ್ಕೆ ಹೋದವರು ಅಲ್-ಬೈಕ್ ತಿನ್ನದೆ ಅವರ ಆ ಸೌದಿ ಪೂರ್ತಿ ಆಗುವುದಿಲ್ಲ ಎಂಬ ಒಂದು ಮಾತಿದೆ ಸಾಧಾರಣ. ಅದಿವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬಹುಜನರ ಒಂದು ನಿರೀಕ್ಷೆ ಮತ್ತು ಅಪೇಕ್ಷೆ ಅಂತ ಹೇಳ್ಬೋದು. ಈ ಅಲ್-ಬೈಕ್ ಫುಡ್ ಐಟಮನ್ನು ಅದನ್ನು ಸ್ವಾದಿಸುವಂಥದ್ದು, ಆ ಸ್ವಾದಿಸುವಂತಹ ಭಾಗ್ಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಇವತ್ತು ಲಭ್ಯವಾಗಿದೆ. ಅದು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ 2ನೇ ಮಳಿಗೆ ಅಥವಾ ಶಾಪ್ ಆಗಿ ಇವತ್ತು ಉದ್ಘಾಟನೆಗೊಳ್ಳಲಿದೆ. ಈ ಒಂದು ಅಲ್-ಬೈಕಿಗೆ ಶುಭ ಮತ್ತು ಭವಿಷ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನಷ್ಟು ಬ್ರಾಂಚ್ಗಳನ್ನು ಈ ಒಂದು ಮಳಿಗೆ ಮಂಗಳೂರಿನ ಸಮೀಪ ಇವತ್ತು ಸ್ಥಾಪನೆಗೊಂಡಿದ್ದರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪಟ್ಟಣ ನಗರಗಳಲ್ಲೂ ಕೂಡ ಇದರ ಬ್ರಾಂಚ್ ಅಥವಾ ಫ್ರಾಂಚೈಸಿಗಳು ಮುಂದಕ್ಕೆ ಉದ್ಘಾಟನೆಗೊಳ್ಳಲಿ ಅಂತ ಶುಭವನ್ನು ಹಾರೈಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡುತ್ತದೆ. Now I request Santosh Kumar Rai Bolia to talk a few words about Al-Baik. Al-Baik ಇದರ ಉದ್ಘಾಟನಾ ಸಮಾರಂಭಕ್ಕೆ ಅತ್ಯಂತ ಸುಂದರವಾದ ಜಾಗವನ್ನು ಆಯ್ಕೆ ಮಾಡಿದ್ದೀರಿ. ಅತ್ಯಂತ ಸುಂದರವಾದ ಜಾಗ, ನ್ಯಾಷನಲ್ ಹೈವೇ ಬದಿಯಲ್ಲಿ ಅದರೊಟ್ಟಿಗೆ ಅತ್ಯುತ್ತಮವಾದ ಸುಂದರವಾದ ಒಂದು ಬಿಲ್ಡಿಂಗ್ನ ಕೆಳಗಡೆ ಪಾರ್ಕಿಂಗ್ನ ವ್ಯವಸ್ಥೆ. ಎಷ್ಟು ಜನರು ಬಂದರೂ ಕೂಡ ವ್ಯವಸ್ಥಿತ ರೀತಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಉಂಟು. ಅದರ ಒಟ್ಟಿಗೆ ಇದರ ಮೇಲ್ಗಡೆ ಅತ್ಯಂತ ಸುಂದರವಾದ ಭವ್ಯವಾದ ಒಂದು ಫರ್ನಿಚರ್ ಶೋರೂಮ್ ಉಂಟು. ಬದಿಯಲ್ಲಿ ಕೂಡ ಬೇರೆ ಬೇರೆ ವ್ಯವಸ್ಥಿತ ರೀತಿಯ ವ್ಯಾಪಾರದ ಮಾಳಿಗೆಗಳು ಉಂಟು. ಯಾವುದಾದ್ರೂ ಇಂಟರ್ನ್ಯಾಷನಲ್ ಆಗಿರ್ಬೋದು, ನ್ಯಾಷನಲ್ ಆಗಿರ್ಬೋದು, ಯಾವುದಾದ್ರೂ ಕಂಪನಿ ಯಾವುದಾದ್ರೂ ಉದ್ಯಮವನ್ನು ಸ್ಟಾರ್ಟ್ ಮಾಡುವಾಗ ಪ್ರಥಮವಾಗಿ ನೋಡೋದು ಪಾರ್ಕಿಂಗ್, ಸೆಕೆಂಡ್ ಒನ್ ನೋಡೋದು ರಸ್ತೆ. ಇದು ಎರಡೂ ಕೂಡ ಪ್ರಾಮುಖ್ಯತೆ ಉಂಟು. ಇವಾಗ ನನ್ನ ಮಿತ್ರ ಮಾತನಾಡಿದರು, ಅಲ್-ಬೈಕ್ ಅಂದರೆ ಸೌದಿ ಅರೇಬಿಯಾ ಆಗಿರ್ಬೋದು, ಬಾಕಿ ಬೇರೆ ಮಿಡ್ಲ್ ಈಸ್ಟಲ್ಲಿ ಎಲ್ಲಿ ಹೋದರೂ ಕೂಡ ಅಲ್-ಬೈಕ್ ಒನ್ ಆಫ್ ದಿ ಫೇಮಸ್. ಒಂದು ಸಾರಿ ಅಲ್-ಬೈಕ್ಗೆ ಬಂದು ಅದರ ಸ್ವಾದಿಷ್ಟವನ್ನು ಇದು ಮಾಡಿದರೆ ಮತ್ತೆ ಆ ಫ್ಯಾಮಿಲಿ ಅವರು ಎಲ್ಲಾದರೂ ಇದ್ರೆ ಅದು 100ಕ್ಕೆ 100 ಬರುವವರು, 100ಕ್ಕೆ 1 ಸಾರಿ ಬಂದು ಹೋಗ್ಬೋದಂತ. ಅದು ಕೂಡ ತನ್ನ ಮನೆ ಫ್ಯಾಮಿಲಿ ಹೆಣ್ಮಕ್ಕಳು ಇದ್ರೆ ಅವರಿಗೆ ಅಲ್-ಬೈಕ್ಗೆ ಅತ್ಯಂತ ಪ್ರೀತಿಯ ಒಂದು ಸಾರಿ ಅದರ ಸ್ವಾದಿಷ್ಟವನ್ನು ಇದು ಮಾಡಿದರೆ ಅದು ಬಿಡುವುದೇ ಇಲ್ಲ. ವಿಶೇಷವಾಗಿ ಬೇರೆ ಬೇರೆ ಆಗಿರ್ಬೋದು, ಅದರ ಅಲ್-ಬೈಕ್ ಇದು ಅದರಲ್ಲೊಂದು ವಿಶೇಷತೆ ಉಂಟು. ಇವಾಗ ನಾನು ಇಷ್ಟೇ ದೇವರಲ್ಲಿ ಪ್ರಾರ್ಥನೆ ಮಾಡೋದು, ಇವಾಗ ಉದ್ಘಾಟನೆ ಆಗುವಂಥ ಅಲ್-ಬೈಕಿನ ಈ ಮಾಳಿಗೆ ಅದು ಅತ್ಯಂತ ಜನರನ್ನು ಸೆಳೆಯುವಂಥ ಆ ಎನರ್ಜಿ ದೇವರವರಿಗೆ ಕೊಡಲಿ. ನಮ್ಮ ದಕ್ಷಿಣ ಕನ್ನಡ ಆಗಿರ್ಬೋದು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಿರ್ಬೋದು, ಇನ್ನಷ್ಟು ಮಾಳಿಗೆಗಳು ಮಾಡುವಂಥ ಶಕ್ತಿಯನ್ನು ಪರಮಾತ್ಮನ ಕೊಡಲಿ ಎಂದು ಆಶಿಸುತ್ತಾ ಎಲ್ಲ ಕಸ್ಟಮರನ್ನು ಎಳೆಯುವಂಥ ಆ ಅತ್ಯುತ್ತಮವಾದ ಸೇವೆಯನ್ನು ಕೊಡುವಂಥ ಶಕ್ತಿ ನಿಮಗೆ ಬರಲಿ. ಅತ್ಯುತ್ತಮ ಸೇವೆಯಿಂದ ನಿಮ್ಮ ಈ ಕಂಪನಿಯ ಹೆಸರು ಇನ್ನಷ್ಟು ಉತ್ತುಂಗ ಸ್ಥಿತಿಗೆ ಹೇರಲಿ. ನನ್ನನ್ನು ಕರೆದಕ್ಕೆ ವಿಶೇಷವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ತನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Special words, sir. I honorably welcome DM Aslam, President Football Association Mangalore. I kindly request you to come to the stage, sir. I kindly request Mr. Rohit Sanchan, Founder and President Qasim Rehab Charitable Trust, to talk a few words about Al-Baik. Al-Baik ನಮ್ಮ ಈಗ ತಾನೇ ಪರಿಚಯ ಮಾಡುವಾಗ ಮೇಡಮ್ ಹೇಳಿದರು 81 ದೇಶಗಳಲ್ಲಿ ಇದೆ. ಇವತ್ತು ನಮ್ಮ ದಕ್ಷಿಣ ಕನ್ನಡದ ನಮಗೆ ತೀರ ಹತ್ರ ಇಲ್ಲಿ ನಾನು ಸೋಮೇಶ್ವರ
ಇಲ್ಲಿ ತೊಕ್ಕೋಟಿಗೆ ಒಂದು ಹೊಸ ಪರಿಚಯ ಆಯಿತು, ಹೊಸ ಪ್ರಾಡಕ್ಟ್ ಒಂದು ಪರಿಚಯ ಆಗುವಂಥದ್ದು ಸಂತೋಷಕರ ವಿಷಯ ಇದು. ಹಾಗೆಯೇ ಹೆಚ್ಚಾಗಿ ನೋಡಿ, ಮೊದಲೆಲ್ಲ ಅಡುಗೆ ಮನೆಯಲ್ಲಿ ಹೆಂಗಸರಿಗೆ ತುಂಬ ಕೆಲಸ ಇತ್ತು, ಎಲ್ಲವನ್ನು ಮನೆಯಲ್ಲಿ ಪ್ರಿಪೇರ್ ಮಾಡೋದಿತ್ತು. ಜಾಯಿಂಟ್ ಫ್ಯಾಮಿಲಿ ಇರುವಾಗ ಎಲ್ಲ ಮನೆಯಲ್ಲಿ ಪ್ರಿಪೇರ್ ಮಾಡುವಂಥದ್ದು. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ, ಅದರ ಪ್ರಕಾರ ಏನಾಗುತ್ತೆ ಅಂದರೆ, ನಾವು ವಸ್ತುಗಳನ್ನು ಏನಾದರೂ ರೆಡಿ ಐಟಮನ್ನು ಅಂಗಡಿಯಿಂದ ಖರೀದಿಸಿ ಮನೆಗೆ ತಗೊಂಡು ಹೋಗುವ ಒಂದು ಪರಿಸ್ಥಿತಿ ಇದೆ. ಅಂಥದ್ರಲ್ಲಿ ಒಳ್ಳೆಯ ವಸ್ತು ಇದೆ ಅಂದರೆ ಬೇಡಿಕೆ ಜಾಸ್ತಿ. ನಮ್ಮ ತೊಕ್ಕೋಟಿಗೆ ವಿದೇಶ ವಸ್ತುಗಳು, ದೇಶ ವಿದೇಶದ ವಸ್ತುಗಳು ನಮ್ಮ ಹತ್ತಿರದಲ್ಲೇ ಸಿಗ್ತದೆ ಅಂತ ಹೇಳುವಾಗ, ಖಂಡಿತ ಒಳ್ಳೆಯ ಒಂದು ರುಚಿಕರದ ವಸ್ತು ಸಿಗುತ್ತೆ ಅಂತ ಹೇಳುವಾಗ ಖಂಡಿತ ಈಗ ತಾನು ಹೇಳಿದಾಗೆ ಬೇಡಿಕೆನೂ ಜಾಸ್ತಿ. ಹಾಗೆಯೇ ನಮ್ಮ ಮನೆಗೆಲ್ಲ ನೆಂಟರು ಬರುವಾಗ ಕೂಡ ನಾವು ಸೀದಾ ಹತ್ತಿರದಲ್ಲೇ ಶಾಪ್ ಇದೆ, ಆರ್ಡರ್ ಮಾಡಬಹುದು. ನೆಂಟರಷ್ಟು ಅದನ್ನು ಸವಿದ್ರೆ ಖಂಡಿತ ಅವರಿಗೆ ಇಷ್ಟ ಆಯ್ತು ಅಂದರೆ ಇದು ಎಲ್ಲಿಂದ ತಂದ್ರಿ ಅಂತ ಕೇಳುವಂಥದ್ದಿದೆ. ಖಂಡಿತ ನಾವೆಲ್ಲ ಹೇಳ್ಬೋದು, ಹತ್ತಿರದಲ್ಲಿ ಇದೆ ಶಾಪ್, ನಂಬರ್ ಕೊಡ್ಬೋದು ನಾವು. ಖಂಡಿತ ನಮ್ಮನ್ನೆಲ್ಲ ಪ್ರೀತಿಯಿಂದ ಕರೆದಿದ್ದೀರಿ. ಇದು ಈ ಬಿಸ್ನೆಸ್ ಒಳ್ಳೆ ಇಂಪ್ರೂವ್ ಆಗಲಿ, ಇನ್ನು ಕೂಡ ಬೆಳೀಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ 2 ಮಾತುಗಳನ್ನು ಮುಗಿಸ್ತೇನೆ. ಉಪಸ್ಥಿತರಿರತಕ್ಕಂಥ ಈ ಪ್ರದೇಶದ ಜನಪ್ರತಿನಿಧಿಯಾಗಿರ್ತಕ್ಕಂಥ ಆಸೀಫ್ರವರೇ, ನನ್ನ ಕಾಲೇಜಿನಲ್ಲಿ ಒಟ್ಟಿಗಿದ್ದಂಥ ರೋಹಿತ್ ರವರೇ, SDPIಯ ಜಿಲ್ಲಾ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಅತಾವುಲ್ಲಾರವರೇ, ಮಂಗಳೂರು ವಿಧಾನಸಭಾ ಕ್ಷೇತ್ರದ BJP ಕ್ಷೇತ್ರ ಸಮಿತಿಯ ಮಾಜಿ ಅಧ್ಯಕ್ಷರು, ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷರು ಹಾಗೂ ರಾಜ್ಯ ಸರ್ಕಾರದ ನಿಗಮದ ಅಧ್ಯಕ್ಷರು ಆಗಿರತಕ್ಕಂಥ ಆತ್ಮೀಯರಾದ ಸಂತೋಷ್ ರೈ ಬೋಲಿಯಾರವರೇ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಹ ಸಂಚಾಲಕರಾಗಿರತಕ್ಕಂಥ ಸನ್ಮಾನ್ಯ ಡೆನಿಸ್ ಡಿಸೋಜರವರೇ, ಅದೇ ರೀತಿಯಲ್ಲಿ ಆತ್ಮೀಯರಂತ ಫುಟ್ಬಾಲಲ್ಲಿ ಬಹಳಷ್ಟು ಹೆಸರುವಾಸಿಯಾಗಿರತಕ್ಕಂಥ ಅಸ್ಲಾಂ ರವರೇ, ನೆರೆದಿರತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಈ ಒಂದು ಶಾಪನ್ನು ಇಲ್ಲಿ ಆರಂಭಿಸಿದಂಥ ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ನಜೀರ್ ದೇರ್ಲಗಟ್ಟೆ ಮತ್ತು ಅವರ ಎಲ್ಲ ಅಣ್ಣ ತಮ್ಮಂದಿರೇ ಹಾಗೂ ನೆರೆದಿರತಕ್ಕಂಥ ಎಲ್ಲ ಬಂಧುಗಳೇ, ಬಹಳಷ್ಟು ಸಂತೋಷ ಆಗ್ತಾ ಇದೆ. ಏನು ಅಂತ ಹೇಳಿದ್ರೆ, ಇಂಥ ಒಂದು ಪ್ರದೇಶ ಅಭಿವೃದ್ಧಿ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕಲ್ಲಾಪು ಪ್ರದೇಶ ಇಷ್ಟೊಂದು ಅಭಿವೃದ್ಧಿ ಇಷ್ಟು ಬೇಗ ಆಗ್ತದೆ ಅಂತೇಳಿ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಅದೆಷ್ಟೋ ವರ್ಷಗಳಿಂದ ಈ ಜಾಗ ಎಲ್ಲ ಖಾಲಿ ಇದ್ದಾಗಲೂ ಕೂಡ ನಾವು ಇದನ್ನ ಕೃಷಿ ಮಾಡ್ತಾ ಇದ್ದೀವಿ. ಇದು ನಮ್ಮದೇ ಜಾಗ, ಇದು ನಮ್ಮದೇ ಕಟ್ಟಡ ಕೂಡ. ನಾವು ಕಟ್ಟಡವನ್ನು ಕಟ್ಟಿದಂತಹ ಸಂದರ್ಭದಲ್ಲಿ ನಾವು ಎಣಿಸ್ತಾ ಇದ್ದೇವೆ, ಇನ್ನು ಯಾರು ಬರ್ತಾರಪ್ಪ, ಎಷ್ಟು ಜನ ಬಾಡಿಗೆಗೆ ಬರ್ಬೋದು ಅನ್ನುವಂಥ ನಿರೀಕ್ಷೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕಟ್ಟಡ ಅರ್ಧದಲ್ಲಿ ಆಗ್ತಾ ಇರುವಾಗಲೇ VK ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ಅಂತ ದೊಡ್ಡ ಒಂದು ಮಳಿಗೆ ಈ ಪ್ರದೇಶಕ್ಕೆ ಬಂತು. ಬಹುಶಃ 28,000 ಸ್ಕ್ವೇರ್ ಫೀಟ್ ಅವ್ರದ್ದಿದೆ. ಕೆಲವರು ಬಂದು ಕೇಳಿದ್ರು, ನಾನು ಮೇಲ್ಗಡೆ ಇಷ್ಟೊಂದು ಒಳ್ಳೆಯ ರೀತಿಯ ವ್ಯವಸ್ಥೆ ಇರತಕ್ಕಂಥ ಒಂದು ಮಳಿಗೆ ಇರುವಾಗ ಸಿಕ್ಕವರಿಗೆ ಕೊಡುವುದು ಬೇಡ ಅಂತೇಳಿ ಬಿಟ್ಟು ಅಲ್ಬೈಕ್ ಅಂತ ಅವರು ನನಗೆ ಬಂದು ವಿಚಾರವನ್ನು ಹೇಳಿದಾಗ, ಅಲ್ಬೈಕ್ ಇಸ್ ದ ಸುಪ್ರೀಂ, ಸೊ ಅದಕ್ಕೆ ಕೊಡುವ ಅನ್ನುವಂಥದ್ದನ್ನು ನನ್ನ ಕೆಲವು ಮಿತ್ರರು ಕೂಡ ಹೇಳಿದರು. ಯಾಕೆಂತ ಹೇಳಿದ್ರೆ ಅದರ ಏನು ಫುಡ್ಡು ಅಷ್ಟು ಸ್ವಾದಕರ. ಹಾಗಾಗಿ ನಾನು ಇಷ್ಟೇ ಹೇಳುವಂಥದ್ದು, ಈ ಸಂದರ್ಭದಲ್ಲಿ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಅಥವಾ ಇನ್ನಿತರದ್ದು ಎಲ್ಲವೂ ಕೂಡ ಇದೆ. ಆದರೆ ಬರತಕ್ಕಂಥ ಏನು ಗ್ರಾಹಕರಿರ್ತಾರೆ, ಈಗ ಸಂತೋಷನ ಹೇಳಿದಾಗೆ ಅವರನ್ನ ಸೆಳೆಯತಕ್ಕಂಥ ಕೆಲಸವನ್ನ ಇಲ್ಲಿರ್ತಕ್ಕಂಥ ಸ್ಟಾಫ್ ಮತ್ತು ಅವರ ಏನು ಓನರ್ಸ್ ಇದ್ದಾರೆ ಅವರು ಮಾಡಿದ್ರೆ ಭವಿಷ್ಯದ ದಿನಗಳಲ್ಲಿ ನಜೀರ್ ಅವರೇ, ನಾನು ಹೇಳ್ತಾ ಇದ್ದೇನೆ, ಇಂಥ ಅನೇಕ ಮಳಿಗೆಗಳನ್ನು ನಿಮಗೆ ಶಾಪ್ಗಳನ್ನು ಮಾಡಲಿಕ್ಕೆ ಆ ದೇವರು, ಆ ಭಗವಂತ, ಆ ಅಲ್ಲಾಹು ಆಶೀರ್ವಾದ ನೀಡಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನನ್ನ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. I request DM Aslam, President of Football Association Mangalore, to talk something about. ಒಂದು ಆಹಾರ ಮಾಲಿಕೆ ಉದ್ಘಾಟನೆಗೆ ಬಂದಂಥ ಸಮಾರಂಭ ಬಂದಂಥ ವೇದಿಕೆಯಲ್ಲಿರುವ ಎಲ್ಲ ನನ್ನ ಆತ್ಮೀಯರೇ, ಅಲ್-ಬೈಕ್ ಅಂದರೆ ಇದೊಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿರುವಂಥ ಒಂದು ಆಹಾರ ಮಾಲಿಕೆ. ಇದು ವಿದೇಶದಲ್ಲಿ ತುಂಬ ಜನಪ್ರಿಯ ಆಹಾರ ಮಾಲಿಕೆ. ಇಲ್ಲಿ ನಾನು ಹೇಳುವುದಾದರೆ, ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಇದನ್ನು ಉದ್ಘಾಟನೆಗೊಂಡರೆ ಇಲ್ಲಿ ನಮ್ಮ ನೆರೆಯಲ್ಲಿವರೆಗೆ ಇದು ಒಳ್ಳೆ ಉಪಯೋಗ ಆಗ್ಬೋದು ಎಂದು ನಾನು ಅನಿಸ್ತೇನೆ. ಇಷ್ಟೇ ಹೇಳ್ತೇನೆ, ಆ ಸೃಷ್ಟಿಕರ್ತನು ಅಲ್ಲಾಹು
ಇದರ ಮಾಲಕರಿಗೆ ಯಶಸ್ವಿ ದೊರೆಯಲಿ, ಇಲ್ಲಿ ಒಳ್ಳೆಯ ಒಂದು ಬಿಸ್ನೆಸ್ ಆಗಲಿ ಅಂತ ನಾನು ಅಲ್ಲಾಹನ ಹತ್ರ ದುವಾ ಮಾಡ್ತಾ ಇದನ್ನು ಯಶಸ್ವಿ ಆಗಲಿ ಎಂದು ನಾನು ಇದರ ಮಾಲಕರಿಗೆ ನಾನು ಇದನ್ನು ಇಲ್ಲಿ ಉದ್ಘಾಟನೆಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವಾಗ ಅಲ್ಬೇಕ್ ಉದ್ಘಾಟನೆ ಆಗಲಿದ್ದ ಜನರೆಲ್ಲ ಕಾದುಕೊಂಡಿದ್ದಾರೆ. ಈ ಸಮಯದಲ್ಲಿ ವೇದಿಕೆಯಲ್ಲಿದ್ದ ನನ್ನ ಎಲ್ಲ ಪರಿಚಯದರ ಗಣ್ಯ ವ್ಯಕ್ತಿಗಳೇ ಹಾಗೂ ಮುಂಗಭಾಗದಲ್ಲಿ ಇರುವ ಇವತ್ತೆಲ್ಲ ಡೈಲಿ ಬರಬೇಕಂತ ನಿಮ್ಮ ಹತ್ರ ನಾನು ಇಲ್ಲಿ ಕೇಳಿಕೊಳ್ಳುತ್ತೇನೆ. ಅರ್ಥ ಮಾಡುವುದಾದರೆ ಒಂದು ಒಳ್ಳೆಯ ಒಂದು ಜಾಗವನ್ನು ಹುಡುಕಿದ್ದಾರೆ. ನಾನು ಹೇಳುವುದಿಷ್ಟೇ, ಆ ಕಡೆ ಮಸೀದಿ ಉಂಟು, ಆ ಕಡೆ ದೇವಸ್ಥಾನ ಉಂಟು, ನಡು ಭಾಗದಲ್ಲಿ ಅಬ್ಬಬೇಕ ಎಂದು ಒಂದು ಸಂಸ್ಥೆಯನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇದು ಒಳ್ಳೆಯದು. ಏನಂದರೆ ಉಳ್ಳಾಲ ಮತ್ತು ಪೆರ್ಮಲೂರು ಇದರ ಮಧ್ಯದಲ್ಲಿ ಒಂದು ಜಾಗ ಸಿಕ್ಕಿದೆ ಅಂದರೆ ಓನರ್ ನಜೀರ್ ಅವರಿಗೆ ನಾನು ಒಂದು ದೇವರ ಭಾಗ್ಯ ಒಂದು ಒಳಗೆ ಬಂದಿದ್ದೆಂದು ಹೇಳ್ತೇನೆ. ಇದು ಮಹಾನ್ಯದವರೊಂದು ಎಷ್ಟು ಆಲೋಚನೆ ಮಾಡ್ತಿರಬಹುದು, ಆದರೆ ಈ ಟೈಮ್ ಅವರಿಗೆ ಒಳ್ಳೆಯದೊಂದು ಶುಭವಾಗ್ತದೆ. ಏಕೆಂದರೆ ಕೊರೋನಾ 2 ವರ್ಷದಿಂದ ಮುಗಿತು ಬಂತು. ಎಷ್ಟೋ ಜನ ಇಂಥ ಹೋಟೆಲ್ಗಳನ್ನು ಓಪನ್ ಮಾಡಿದ್ದಾರೆ, ಬಂದ್ ಮಾಡಿದ್ದಾರೆ, ಕೈಯಿಂದ ಹಣ ಕೊಟ್ಟಿದ್ದಾರೆ, ಲಾಸ್ ಆಗಿ ಮನೇಲಿರ್ತಾರೆ. ನಿಮಗೆ ದೇವರಂತಲ್ಲ, ಈಗ ಒಂದು ಬೆಳಕು ಬಂದಿದೆ. ಕೊರೋನಾ ಮುಗಿಯೋ ತನಕ ನಿಮಗೆ ಮುಗಿಯಿತು, ನಿಮಗದು ಬೆಳಕು ಬಂದಿದೆ. ಆದಷ್ಟು ಜನರಿಂದ ನೀವು ವ್ಯಾಪಾರವನ್ನು ಮೇಲೆ ಮಾಡಬೇಕಂತ ನಾನು ಕೇಳಿಕೊಳ್ಳುತ್ತೇನೆ. 81 ಶಾಖೆ ಎಂದು ಹೇಳಿದರು. ಇದು ಕೂಡಿ 81 ತುಳು ಭಾಷೆಯಲ್ಲಿ ಒಂದು ಬಾಳೆ ಗಿಡ ನೆಟ್ಟರೆ ಮತ್ತೆ ಬಾಳೆ ಗಿಡ ನೆಡಬೇಕಂತಿಲ್ಲ, ಅದರಲ್ಲಿ ಬರುವ ಮುಂಗೆ ಅಂತ ಹೇಳ್ತಾರೆ, ಕುರ್ಲೆ ಅಂತ. ಅದು ನಡುತ್ತಾ ತುಂಬ ಹಾಗೆ ನಿಮ್ಮ ಸಂದ ಹೋಟೆಲ್ ಹಾಗೆ ನಮ್ಮ ಈ ಬಾಳೆಯ ಗಿಡದಿಂದ ಅದು ಮುಂದಕ್ಕೆ ಹೋಗಬೇಕು. ಇನ್ನಷ್ಟು ನೀವು ಜನರನ್ನು ಇಲ್ಲಿ ಒಂದಾಗಿ ಮಾಡಿ ನಿಮ್ಮ ವ್ಯಾಪಾರವನ್ನು ಮತ್ತೆ ಒಂದು ಮಾತನ್ನು ಹೇಳ್ತೇನೆ, ಬೇಸರ ಮಾತ್ರ ಮಾಡಬೇಡಿ. ಬಂದ ಗ್ರಾಹಕಿಗೆ ಒಳ್ಳೆ ಚೆನ್ನಾಗಿ ಮಾತಾಡಿ ಕೊಡಿ, ರೇಟ್ ಸ್ವಲ್ಪ ಮಾತ್ರ ಕಡಿಮೆ ಕೊಡಿ. ಏಕೆಂದರೆ ಫಸ್ಟಿಗೆ ರೇಟಲ್ಲಿ ಕಡಿಮೆ ಕೊಟ್ಟರೆ ಆ ಲಾಭವನ್ನು ಮತ್ತೆ ನಿಮಗೆ ಮತ್ತೊಮ್ಮೆ ತೆಗೆಯಬಹುದು. ಅಂತ ಆಲೋಚನೆ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ವ್ಯಾಪಾರ ನಡೆಸಿ ಹೋಗಲಿ ಅಂತ ಹೇಳಿ ಶುಭ ಹಾರೈಸ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ಕಲ್ಲಾಪು ಪ್ರದೇಶದಲ್ಲಿ ಅಲ್-ಬೈಕ್ ಎಂಬ ಈ ನೂತನ ಮಳಿಗೆ ಇವತ್ತು ಉದ್ಘಾಟನೆ ಆಯಿತು. ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ ನಂತರ ಇಲ್ಲಿನ ಗ್ರಾಹಕನಾಗಿ ನಾನು ಇಲ್ಲಿನ ವಸ್ತುಗಳನ್ನು ಖರೀದಿಸಿದೆ. ಏನು ಚಿಕನ್ ಐಟಮ್ಗಳಿದೆ, ಅತ್ಯಂತ ಸ್ವಾದಿಷ್ಟವಾಗಿದೆ. ಅಲ್-ಬೈಕ್ ಈಗಾಗಲೇ ಇವರು ಹೇಳಿದಂತೆ 81 ದೇಶಗಳಲ್ಲಿ ಇರುವಂಥ ಒಂದು ಸಂಸ್ಥೆ. ಇದರ ಒಂದು ಫ್ರಾಂಚೈಸಿಯನ್ನು ಇವರಲ್ಲಿ ತಗೊಂಡು ಈಗ ನಡೆಸ್ತಾ ಇದ್ದಾರೆ. ಈಗಾಗಲೇ ಒಂದು ಉತ್ತಮವಾದ ಗುಣಮಟ್ಟದ ವಸ್ತು ಅಂತಲೇ ನಾವು ಹೇಳ್ಬೋದು ಇಲ್ಲಿ ಆಹಾರ ಪದಾರ್ಥಗಳನ್ನ. ಅದೇ ರೀತಿ ಸ್ವಚ್ಛತೆಯನ್ನು ಸಹ ಮೈಂಟೈನ್ ಮಾಡಿದ್ದಾರೆ. ಅಂಗಡಿ ಸಹ ವಿಶಾಲವಾಗಿದ್ದು ಅತ್ಯಂತ ಆಧುನಿಕ ಶೈಲಿಯನ್ನು ಹೊಂದಿದೆ. ಜೊತೆಗೆ ಪಾರ್ಕಿಂಗ್ ಸಹ ಇದೆ. ನಗರದಿಂದ ಹತ್ತಿರವಿರುವ ಕಾರಣ ಇದೊಂದು ಉತ್ತಮ ಒಂದು ವ್ಯಾಪಾರ ಕೇಂದ್ರವಾಗಿ ಪರಿವರ್ತನೆ ಆಗ್ತದೆ. ಅಲ್ಲದೆ ಗ್ರಾಹಕರು ಸಂತುಷ್ಟರಾಗೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಈಗಾಗಲೇ ನಾವು ಇಲ್ಲಿನ ಸ್ವಾದವನ್ನು ಸವಿದಿರೋದ್ರಿಂದ
ಒಂದು ಉತ್ತಮ ಸ್ವಾದಿಷ್ಟವಾದಂತಹ ಚಿಕನ್ ಪದಾರ್ಥಗಳನ್ನು ಇಲ್ಲಿ ತಯಾರಿಸ್ತಿದೆ. ಅದೇ ರೀತಿ ಫ್ರೆಂಚ್ ಫ್ರೈಸ್ ಇರ್ಬೋದು, ನಗೆಟ್ಸ್ ಇರ್ಬೋದು, ಅದೇ ರೀತಿ ಇವರ ಕಾಂಬೋ ಆಫರ್ಗಳು ಸಹ ಇದೆ. ಇವೆಲ್ಲ ಒಂದು ಉತ್ತಮ ಆಫರ್ಗಳನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಸಂಸ್ಥೆ ಖಂಡಿತ ಒಂದು ಯಶಸ್ವಿನ ಅತ್ತ ಮುಂದುವರಿಯುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ. ಜೊತೆಗೆ ಇಲ್ಲಿನ ಗುಣಮಟ್ಟ ಸಹ ಉತ್ತಮವಾಗಿದೆ. ಗ್ರಾಹಕರು ಸಹ ಇಲ್ಲಿಗೆ ಭೇಟಿ ಕೊಟ್ಟು ಈ ಒಂದು ಸ್ವಾದವನ್ನು ಸವಿಬೇಕು. ಏನು ಅರೇಬಿಯನ್ ಒಂದು ಸ್ವಾದ ಇದೆ ಈ ಅಲ್ಬೈಕ್, ಅದನ್ನು ಈ ಭಾಗಕ್ಕೆ ಒಂದು ತೀರಾ ಅಪರಿಚಿತವಾದಂತಹ ಒಂದು ಸ್ವಾದಿಷ್ಟ ತಿನಿಸು ಇದು. ಇದನ್ನು ಇವರು ಪರಿಚಯಿಸಿದ್ದಾರೆ. ಗ್ರಾಹಕರು ಈ ಭಾಗದವರು ಇದನ್ನು ಸವಿಬೇಕು ಅಂತ ಕೇಳ್ಕೊಳ್ತೇನೆ. ಅಲ್-ಬೈಕ್ ಎಂಬುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾದ ಒಂದು ಸಂಸ್ಥೆ. ಇದು ವಿಶೇಷವಾಗಿ ಅರೇಬಿಯನ್ ಕಂಟ್ರಿಯಲ್ಲಿ ಫೇಮಸ್ ಆಗಿರುವುದು ಕೂಡ ಹೌದು. ಸೌದಿ ಅರೇಬಿಯಾದ ಜಿದ್ದಾ ಹಾಗೂ ಮಕ್ಕಾ ಪಟ್ಟಣದಲ್ಲಿ ಅತ್ಯಂತ ಗುಣಾತ್ಮಕವಾದ ಒಂದು ಫುಡ್ಡನ್ನು ಕೊಡುತ್ತಾ ಇದೆ ಜನರಿಗೆ. ಇದು ಮಂಗಳೂರಿನ ಹೃದಯ ಭಾಗವಾದ ತೊಕ್ಕೋಟಿದ ಪರಿಸರದ ಕಲ್ಲಾಪು ಪರಿಸರಕ್ಕೆ ಕೂಡ ಬಂದಿರುವುದು ಇಲ್ಲಿಯ ಜನರ ಆಶಾದಾಯಕರ ಒಂದು ಹಾಗೂ ಸಂತೋಷದ ವಿಷಯವಾಗಿದೆ. ನಾವು ಕೂಡ ಇದರ ರುಚಿಯನ್ನು ಈಗಾಗಲೇ ಸವಿದಿದ್ದೇವೆ. ತುಂಬ ಅದ್ಭುತವಾಗಿದೆ. ಗುಣಾತ್ಮಕವಾದ ಹಾಗೂ ಹೈಜೀನಿಕ್ ಫುಡ್ಡನ್ನು ಇಲ್ಲಿಯ ಗ್ರಾಹಕರಿಗೆ ಈ ಒಂದು ಅಲ್-ಬೈಕ್ ಕೊಡಲಿ ಅಂತೂ ಹೇಳುತ್ತಾ ಎಲ್ಲ ರೀತಿಯ ಶುಭವನ್ನು ಹಾರೈಸ್ತಾ ಇದ್ದೇನೆ. ನಮ್ಮೆಲ್ಲರ ಆತ್ಮೀಯ ನಜೀರ್ ಮತ್ತು ನವಾಜ್ ಒಬ್ಬ ಸಹೋದರರು ಬಹುಶಃ ಅಲ್-ಬೈಕ್ನ ಫ್ರಾಂಚೈಸಿಯನ್ನು ತೊಕ್ಕೋಟಿನ ಕೇಂದ್ರ ಪ್ರದೇಶದಲ್ಲಿ ಪ್ರಾರಂಭ ಮಾಡಿದ್ದಾರೆ. ನಮಗೆ ಅತ್ಯಂತ ಸಂತೋಷವಾಗ್ತದೆ ಇದನ್ನು ಉದ್ಘಾಟನೆ ಮಾಡಿ ಸಮಾಜಕ್ಕೆ ಅರ್ಪಿಸಲಿಕ್ಕೆ. ನಮ್ಮ ಜೊತೆ ಉಲ್ಲಾ ನಗರಸಭೆ ಅಧ್ಯಕ್ಷ ಅಯೂಬ್ರವರು, ನಮ್ಮ ಕಾಂಗ್ರೆಸ್ ಅಧ್ಯಕ್ಷ ಸದಾಶ್ ಉಲ್ಲಾಲ್ ಅವರು, ಉಸ್ಮಾನ್ ಕಲ್ಲಾಪುರವರು, ನಮ್ಮ ಆಸಿಫ್ ಅಬ್ದುಲ್ಲಾ ಖಾನ್ ಅವರು ಬಹುಶಃ ಹಿರಿಯ ಕಿರಿಯರ ವಿಶೇಷವಾದ ಆಶೀರ್ವಾದ ಪ್ರಾರಂಭ ಅತ್ಯಂತ ಸಂತೋಷ. ಈಗಾಗಲೇ ಅಲ್-ಬೈಕ್ ತನ್ನ ವಿವಿಧವಾದ ಫ್ರಾಂಚೈಸ್ ಪ್ರಾರಂಭ ಮಾಡಿ ಅತ್ಯಂತ ರುಚಿಕರವಾದ ಮತ್ತು ಆರೋಗ್ಯ ಪೂರಕವಾದ ಇವತ್ತು ಆ ಒಂದು ಊಟೋಪಚಾರವನ್ನು ಕೊಡುವಂಥ ಈಗಾಗಲೇ ಜನಜೀವಿತವಾಗಿದೆ. ಕಲ್ಲಾಪುರ ಈ ಪ್ರದೇಶ ಪ್ರಾರಂಭ ಮಾಡಿ ಈ ಪ್ರದೇಶದಲ್ಲಿ ಕೂಡ ಇವತ್ತು ಜನಸಾಮಾನ್ಯ ಬಂದು ಈ ಪ್ರದೇಶ ಅಭಿವೃದ್ಧಿಗೆ ಪೂರಕವಾದ ನಿರ್ಮಾಣ ಅತ್ಯಂತ ಸಂತೋಷ ಹೇಳಿಕೊಳ್ತಾ ಮತ್ತೊಮ್ಮೆ ನಾನು ನವಾಜ್ ನಜೀರ್ ಮತ್ತೆಲ್ಲ ಸಹೋದರರನ್ನು ಎಲ್ಲರ ಅಭಿನಂದನೆ ಶುಭ ಸಲ್ಲಿಸಿ ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಮೂಲಕ ಚಾಲನೆ ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು. ಈ ಒಂದು ಅಲ್-ಬೈಕ್ನಲ್ಲಿ ತನ್ನ ಊಟ ಉಪಚಾರ ಮಾಡೋದು ಅವಕಾಶ ಕಲ್ಪಿಸಿ ಕೊಟ್ಟಿದ್ದಾರೆ. ಬಹುಶಃ ಇವತ್ತು ಯುವಕರಾಗಿದ್ದಂಥ ನಜೀರ್ ಮತ್ತು ನವಾಜ್ ಅವರಿಗೆ ಮತ್ತು ಸಹೋದರರಿಗೆ ನನ್ನ ವಿಶೇಷ ಶುಭಾಶಯ ಸಲ್ಲಿಸಿಕೊಂಡು ಇನ್ನಿತರ ಸಹೋದರ ಮಿತ್ರರು ಇವತ್ತು ಕಲಿತ ತಕ್ಷಣ ಪಾಸ್ಪೋರ್ಟ್ ಮಾಡಿ ಫಾರಿನ್ಗೆ ಹೋಗೋ ಬದಲು ನಜೀರ್ ಮತ್ತು ನವಾಜ್ ಅಂದರು ನೋಡಿಕೊಂಡು ಇಲ್ಲೇ ತನ್ನ ವ್ಯಾಪಾರ ನೀವು ಸಣ್ಣ ಮಟ್ಟದ ಪ್ರಾರಂಭ ಮಾಡಿ ಮುಂದೆ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಸರ್ವ ಅವಕಾಶ ಕೂಡ ಇದೆ ಅಂತ ಹೇಳಿ ಸ್ಪಷ್ಟವಾದ ಸಂದೇಶ ಯುವಕ ಮಿತ್ರರು ಕೊಡ್ತಾ ಇವತ್ತು ಇದ್ದಾರೆ. ಬಹುಶಃ ನನ್ನ ಸಂಪೂರ್ಣವಾದ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ಆರೋಗ್ಯಕ್ಕೆ ಪೂರಕವಾದ ಅತ್ಯಂತ ರುಚಿಕರ ಇರುವಂತಹ ಈ ಒಂದು ಆಹಾರ ಪದ್ಧತಿ ಇನ್ನಷ್ಟು ಉತ್ತಮವಾಗಿ ಬೆಳೆ ಬರಲಿ. ನವಾಜ್ ಮತ್ತು ನಜೀರ್ ಮತ್ತು ಅವರ ಸಹೋದರ ಇಮ್ರಾನ್ ಅವರ ಈ ಸಹೋದರ ಇನ್ನಷ್ಟು ಇಂತಹ ಬೇರೆ ಬೇರೆ ಸಂಸ್ಥೆಗಳು ಬೇರೆ ಬೇರೆ ಕಡೆ ಬಂದು ಅತ್ಯಂತ ದೊಡ್ಡ ಉದ್ಯಮಶೀಲ ಆಗಲಿ ಅಂತ ಶುಭಾಶಯ ನಾನು ಇವತ್ತು ಸಲ್ಲಿಸಿ ನಿಮಗೆಲ್ಲ ನನ್ನ ಶುಭಾಶಯ ನಾನು ಸಲ್ಲಿಸುತ್ತಾ ನಿಮ್ಮೆಲ್ಲರ ವಿಶೇಷ ಆಶೀರ್ವಾದ ಆ ಯುವಕರ ಮೇಲೆ ಇರುವಂಥ ಅವಕಾಶ ಆಗಲಿ ಅಂತ ನಾನು ಇವತ್ತು ಕೇಳಿಕೊಂಡು ನಮ್ಮ ಜೊತೆಯಲ್ಲಿ ಅಬ್ದುಲ್ಲಾ ಖಾನ್ ಅವರು, ನಮ್ಮ ಉಲ್ಲಾಲ ಬ್ಲಾಕ್ನ ಅಧ್ಯಕ್ಷ ಸದಾಶ್ ಉಲ್ಲಾಲ್ ಅವರು, ನಮ್ಮ ಉಲ್ಲಾ ನಗರ ಅಧ್ಯಕ್ಷ ಉಪಾಧ್ಯಕ್ಷ ಅಂತ ಅಯೂಬ್ರವರು, ನಮ್ಮ ಕೌನ್ಸಿಲರ್ ಆಸಿಫ್ ಅವರು, ಮಾಜಿ ಕೌನ್ಸಿಲರ್ ಉಸ್ಮಾನ್ ಕಲ್ಲಾಪುರವರು ಮತ್ತು ಎಲ್ಲ ಹಿರಿಯರಿದ್ದಾರೆ. ಎಲ್ಲರ ಪರವಾಗಿ ನಾನು ಸ್ವಾಗತಿಸಿಕೊಂಡು ಬಹುಶಃ ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಹೇಳೋ ಮೂಲಕ ನಾವು ಇದಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ. ನಮಸ್ಕಾರ.